ಎಸ್‌ಸಿಒ ಶಾಂಘೈ ಸಹಕಾರ ಸಂಸ್ಥೆಯಡಿ ಟಿಯಾನ್ಜಿನ್ನಲ್ಲಿ ನಡೆಯುತ್ತಿರುವ 20ಕ್ಕೂ ಹೆಚ್ಚು ದೇಶಗಳ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಮತ್ತು ಪುತಿನ್ ಪ್ರತ್ಯೇಕ ಸಹಕಾರದ ಸಭೆಯೊಂದನ್ನು ನಡೆಸಿದರು. ಭಾರತದ ಪ್ರಧಾನಿ ಮೋದಿಯವರು ಹಾಗೂ ರಷ್ಯಾ ಅಧ್ಯಕ್ಷ ಪುತಿನ್ ಅವರು ಶೃಂಗಸಭೆಯ ಒಂದು ಹಂತದಲ್ಲಿ ಕಾರಿನಲ್ಲಿ ನಿಶ್ಚಿತ ಸ್ಥಳವೊಂದಕ್ಕೆ ಹೊರಟರು. ಅಲ್ಲಿ 1 ಗಂಟೆಯ ಕಾಲ ಕೂತು ಚರ್ಚಿಸಿದರು. ರಷ್ಯಾ ಮತ್ತು ಭಾರತದ ಸಹಕಾರಕ್ಕೆ ದೊಡ್ಡ ಇತಿಹಾಸವಿದೆ. ಅದನ್ನು ಮತ್ತಷ್ಟು ಬಲಯುತವಾಗಿ ಕಟ್ಟಲು ಶ್ರಮಿಸುವುದಾಗಿ ಇಬ್ಬರು ನಾಯಕರು ಹೇಳಿದರು. ತಮ್ಮ ಸಹಕಾರವು ಜಾಗತಿಕ ಶಾಂತಿ ಮತ್ತು ಸಹಕಾರಕ್ಕೆ ಮಾದರಿಯಾಗಲಿ, ಒಣ ಮಾತುಕತೆಯಿಂದ ಶಾಂತಿಯಾಗಲಿ, ಸುಗಮ ಸಹಕಾರವಾಗಲಿ ಸಾಧ್ಯವಿಲ್ಲ ಎಂದು ಇಬ್ಬರು ಶಾಸಕರು ಒತ್ತಿ ಹೇಳಿದರು. ಭಾರತದ 145 ಕೋಟಿ ಜನರು ತಮ್ಮ ಭೇಟಿಗೆ ಕಾಯುತ್ತಿದ್ದಾರೆ ಎಂದು ಪುತಿನ್ರಿಗೂ ಮೋದಿಯವರು ಆಹ್ವಾನವನ್ನು ನೀಡಿದರು. ಮೊದಲ ದಿನ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ರಿಗೂ ಇದೇ ರೀತಿಯ ಆಹ್ವಾನವನ್ನು ನೀಡಲಾಗಿತ್ತು. ಚೀನಾ ಮತ್ತು ರಷ್ಯಾದ ಅಧ್ಯಕ್ಷರು ಸದ್ಯದಲ್ಲೇ ಭಾರತಕ್ಕೆ ಭೇಟಿ ನೀಡುವರು ಎಂದು ತಿಳಿದುಬಂದಿದೆ. ಈ ನಡುವೆ ಯುಎಸ್ಎಯ ಟ್ರಂಪ್ರ ಸುಂಕ ಸಲಹೆಗಾರ ಪೀಟರ್ ನವಾರೋ ಅವರು ಬ್ರಾಹ್ಮಣರು ಲಾಭ ಮಾಡಿಕೊಳ್ಳುತ್ತಿದ್ದಾರೆ ಎಂಬ ವಿವಾದದ ಹೇಳಿಕೆಯನ್ನ ನೀಡಿದ್ದಾರೆ. ರಷ್ಯಾದಿಂದ ಭಾರತವು ಕಚ್ಚಾ ತೈಲ ಕೊಳ್ಳುವುದರ ಮೇಲೆ ಟೀಕೆ ಮಾಡಲಾಗಿದೆ. एक्सेलेंसी, यूक्रेन में चल रहे संघर्ष के विषय में हम लगातार चर्चा करते रहे हैं. हाल में किए गए शांति के सभी प्रयासों का हम स्वागत करते हैं. हम आशा करते हैं कि सभी पक्ष कंस्ट्रक्टिवली आगे बढ़ेंगे. संघर्ष को जल्द से जल्द खत्म करने और स्थायी शांति स्थापित करने का रास्ता खोजना होगा. ये पूरी मानवता की पुकार है.